ಕೋಟೆಕಾರ್ ಪಟ್ಟಣ ಪಂಚಾಯತ್ 10ನೇ ವಾರ್ಡ್ ಕೊಂಡಾನ ಕುಸಾಲ್ ನಗರದ ಮುಖ್ಯತಾದಿ ಪಂಚಾಯತ್ ಸದಸ್ಯರು ಧೀರಜ್ ಕುಸಾಲ್ ನಗರರಿನ 5 ಲಕ್ಷ ರೂಪಾಯಿ ಅನುದಾನದ ಕಾಂಕ್ರೀಟೀಕರಣ ಆದಿತದ ಈ ತಾದಿ ಬುಧವಾರ ಉದಿಪನಾಂಡು ಬಿಜೆಪಿ ಕ್ಷೇತ್ರ ಅಧ್ಯಕ್ಷರು ಶ್ರೀ ಚಂದ್ರಹಾಸ್ ಪಂಡಿತ್ ಹೌಸ್ ಬೊಕ್ಕ ದಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ದ ಅಧ್ಯಕ್ಷರು ಶ್ರೀ ಸಂತೋಷ್ ಕುಮಾರ್ ರೈ ಬೋಡಿಯಾರ್ ತುಡರ್ ಬೆಳಗಾಯರು ಶ್ರೀ ಧೀರಜ್ ಕುಸಾಲ್ ನಗರ ರಿಬ್ಬನ್ ಕಟ್ ಮಲ್ತೆರು. ಕೋಟೆಕಾರ್ ಪಟ್ಟಣ ಪಂಚಾಯತ್ ವ್ಯಾಪ್ತಿದ ಈ 10ನೇ ವಾರ್ಡ್ದ 10ನೇ ವಾರ್ಡಿನ ಕುಸಾಲ್ ನಗರದ ಈ ಮುಖ್ಯ ರಸ್ತೆಯ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂತಹ ನಮ್ಮ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಮಂಡಲದ ಅಧ್ಯಕ್ಷರಾದ ಚಂದ್ರಹಾಸ್ ಪಂಡಿತ್ ಅವರನ್ನು ನಿಮ್ಮೆಲ್ಲರ ಮೂಲಕ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಜಿಲ್ಲಾ ಉಪಾಧ್ಯಕ್ಷರು ಅದೇ ರೀತಿ MSI ನಿಗಮದ ಅಧ್ಯಕ್ಷರು ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಇದ್ದಾರೆ. ಇವರನ್ನು ಕೂಡ ಎಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಅಧ್ಯಕ್ಷರು ಅದೇ ರೀತಿ ಧಾರ್ಮಿಕ ಪರಿಷತ್ತಿನ ಜಿಲ್ಲಾ ಸದಸ್ಯರಾದ ಗೋಪಾಲ್ ಗುತ್ತಾರ್ ಇದ್ದಾರೆ. ಇವರನ್ನು ಕೂಡ ಎಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಕೋಟೆಕಾರ್ ಪಟ್ಟಣ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಕೌನ್ಸಿಲರ್ ಹಾಗೂ ಮಾಜಿ ಅಧ್ಯಕ್ಷರಾದ ಉದಯ್ ಕುಮಾರ್ ಶೆಟ್ಟಿ ಇದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತೇನೆ. ಅದೇ ರೀತಿ ವಿಶ್ವ ಹಿಂದೂ ಪರಿಷತ್ ಕೋಟೆಕಾರು ಗ್ರಾಮದ ಉಪಾಧ್ಯಕ್ಷರಾದ ಶಿವಣ್ಣ ಪೂಜಾರಿ ಇದ್ದಾರೆ. ಇವರನ್ನು ಕೂಡ ಸ್ವಾಗತಿಸ್ತೇನೆ. ಅದೇ ರೀತಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಯಾದ ಆತ್ಮೀಯರಾದ ಹೇಮಂತ್ ಶೆಟ್ಟಿ ಇದ್ದಾರೆ. ಇವರನ್ನು ಕೂಡ ಸ್ವಾಗತಿಸ್ತೇನೆ. ಹಾಗೆ ಕೋಟೆಕಾರು ಮಹಾಶಕ್ತಿ ಕೇಂದ್ರದ ಸದಸ್ಯರಾದ ಶೇಖರ್ ಕನೀರ್ ತೋಟ ಇದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತೇನೆ. ಅದೇ ರೀತಿ ಮಹಾಶಕ್ತಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಕೋಶಾಧಿಕಾರಿಯು ಅದೇ ರೀತಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಜಿತೇಂದ್ರ ಶೆಟ್ಟಿ ಇದ್ದಾರೆ. ಇವರನ್ನು ಕೂಡ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಈ ಬೂತಿನ 10ನೇ ವಾರ್ಡಿನ ಅಧ್ಯಕ್ಷರಾದ ರಾಜೇಶ್ ಇದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತೇನೆ. ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಯಾದ ಸಂತೋಷ್ ಇದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತೇನೆ. ಅದೇ ರೀತಿ ಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಸಂಪತ್ ಕುಕ್ಯಾನ್ ಇದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತೇನೆ. ಅದೇ ರೀತಿ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾದ ಪ್ರವೀಣ್ ಮಿತ್ರನಗರ್ ಇದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತೇನೆ. ಅದೇ ರೀತಿ ಕೋಟೆಕಾರು ಶಕ್ತಿ ಕೇಂದ್ರದ ಸಾಮಾಜಿಕ ಜಾಲತಾಣದ ಸಂಚಾಲಕರಾದ ರೂಪೇಶ್ ಇದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಈ 10ನೇ ವಾರ್ಡಿನ ಭಾರತೀಯ ಜನತಾ ಪಾರ್ಟಿಯ ಒಂದು ತಳಮಟ್ಟದ ಹಾಗೆ ಈ ರೀತಿ ಪಕ್ಷ ಈ ರೀತಿ ಬಲವರ್ಧನೆ ಆಗಲಿಕ್ಕೆ ಶ್ರಮ ವಹಿಸಿದ ಮಾಧವ್ ಶೆಟ್ಟಿ ಅವರಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತೇನೆ. ಅದೇ ರೀತಿ ಹಿರಿಯರಾದ ನಮ್ಮ ವಾರ್ಡಿನ ಮಹಿಳೆಯರಿದ್ದಾರೆ. ಅದೇ ರೀತಿ ಮಹಮ್ಮದಿಯರಿದ್ದಾರೆ, ಇಬ್ರಾಹಿಂರವರಿದ್ದಾರೆ. ಅದೇ ರೀತಿ ಸುಕುಮಾರ್ ಹಾಗೆ ಜಯಂತ್ ಕೊಂಡಾನೆ ಇದ್ದಾರೆ, ನಾರಾಯಣ್ ಗಟ್ ಇದ್ದಾರೆ, ಹರಿಪ್ರಸಾದ್ ಇದ್ದಾರೆ ಮತ್ತು ಕುಸಾಲ್ ಫ್ರೆಂಡ್ಸ್ ಹಾಗೂ ಸಾಯಿದ್ ಅಹಮದ ನಾಗರಿಕರಿದ್ದಾರೆ, ಸಾರಥಿ ನಗರದವರಿದ್ದಾರೆ. ಎಲ್ಲರನ್ನು ಒಂದೇ ಮಾತಿನಲ್ಲಿ ಸ್ವಾಗತಿಸ್ತೇನೆ. ಉದ್ಘಾಟನೆ बोलो भारत माता की, भारतीय जनता पार्टी की।
ಬಾರಿ ಪೊರ್ಲುದ ತಾದಿ ಮೂಲು ಆತಲು ಎಡ್ಡ ಬೇಲೆನ್ ಮುಲ್ಪ ಮಲ್ತದೇರ್ ಪಂಡದು ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ತೆರಿಪಾಯರು. ಕುಶಾಲನಗರದ ಆ ಟೀಮದ ಮಾತ ಜವನಿಯರೆ ಸಾಯಿಧಾಮದ ಮಾತ ಭಕ್ತರೆ ಐತ ಒಟ್ಟಿಗೆ ಬೈದಿನಂಚಿನ ಶ್ರದ್ಧೆದ ಎನ್ನ ಮಾತ ಸಹೋದರನಕ್ಲೆ ಅಪ್ಪನಕ್ಲೆ ವಿಶೇಷವಾದ ಪುಟಾಣಿ ಜೋಕುಲು ಖುಷಿ ಆತನು ಈತ ಜನ ಒಂಜಿ ಕಾಂಕ್ರೀಟ್ ಮಾರ್ಗನ ಉದ್ಘಾಟನೆ ಮಾಡ್ತಾರೆ ಬೈದೇರೆ ಬಂಡನಂದ ಮುಲ್ತ ಕೌನ್ಸಿಲರ್ನ ಮಿತ ಆತ ಪ್ರೀತಿಯಿಂದ ಲೆಕ್ಕ ಮುಲ್ತ ಕೌನ್ಸಿಲರ್ನ ಮಿತ ಆತ ಪ್ರೀತಿಯಿಂದ ಲೆಕ್ಕ ನಂಗೆ ಖುಷಿ ಅಂಡ್ ನಮ್ಮ ಈ ಪುಟೇಟ ಇಟ್ಟೆ ಫೋನ್ ಮಾಡೋದಲ್ಲ ಭಾರಿ ಶೋಕದ ವ್ಯವಸ್ಥೆ ಒಂಜಿ ನಮ್ಮ ಓಟು ಕೊಡ್ದು ಕಡಪುರಿ ಬಕ್ಕ ಆ ಜನಪ್ರತಿನಿಧಿ ಆಯ್ಬೊಕ್ಕ ಅವ್ರನ್ನ ಮನಸ್ಸರಿ ಎಂಜಿನ ಇಪ್ಪುನು ಪಂಡಂದ ಆರ್ ಪಕ್ಷದ ನಿಷ್ಠಾವಂತೆ ಕಾರ್ಯಕರ್ತೆಯಿಂದ ಆರೆ ಮನಸ್ಸರಿ ಇತ್ತಂದಾನಲ್ಲ ಆ ಜನಕುಲೆಗೆ ಎಂಕ್ಲು ಓಟು ತಪ್ಪಗ ಇಲ್ಲಿಲ್ಲಡೆ ಪೋದ ಪಂತ ಎಂಗ್ಲು ಈ ಮಾರ್ಗ ಕಾಂಕ್ರೀಟ್ ಮನ್ಪುವ ಬರಿಕ್ ಎಂಗ್ಲು ಡ್ರೈನೇಜ್ ಮನ್ಪುವ ಬೇತ ತಿಗ್ರ ಸಂಕ ಮನ್ಪುವ ಯಥ ಅಪ್ಪೆನಕಲೆ ಬೇತ ಸರ್ಕಾರ ಬರ್ಪುನ ಅನುದಾನ ಇಲ್ಲಡೆ ಮುಟ್ಟವ ಐತ ಒಟ್ಟಿಗೆ ಶಾಲೆ ಜೋಕ್ಲಾದಿಪ್ಪು ವೃದ್ಧೆನಕ್ಲಾದಿಪ್ಪು ಬೇತ ಮೇಕ್ಲಿತ್ತಿನ ಸಾಕಾರ ಮನ್ಪುವ ಐನು ಪೂರ ನೂದೆಗೆ ನೂದು ಮಂತ್ಜಿನಲ್ಲ 90% ನಮ್ಮ ಮುಲ್ತ 10ನೇ ನಂಬರ್ ವಾರ್ಡದ ಕೌನ್ಸಿಲರ್ ನಮ್ಮ ಧೀರಜನ್ನೆ ಮಲ್ತದೇರೆ ಬಂಡದ ಎಂಕ್ ನೂದೆಗೆ ನೂದು ವಿಶ್ವಾಸ ಉಂಡು ಏಪತ್ತುಂಡಲ್ಲ ಒಂಜಿ ಕೆಲವೊಂಜಿ ಸತಿ ನಿರಂತರವಾದ ಅರ್ನ ಫೋನು ಅನ್ನ ಎಂಕ ಆ ಸಮಸ್ಯೆ ಉಂಡು ಐಕೆ ಎಂಚಿನಾಲು ವ್ಯವಸ್ಥೆ ಮನ್ಪುಲೆ ಎಂಕ್ ಇಂಚಿನ ಒಂಜಿ ಅನುದಾನ ಉಂಡು ಐಕೆ ಎಂಜಿನಾಲು ಒಂಜಿ ವ್ಯವಸ್ಥೆ ಮನ್ಪುಲೆ ಎಂಕೆ ಉಸ್ತುವಾರಿ ಮಿನಿಸ್ಟರ್ ಉಳ್ಳೇರೆ ಅರೆಡೆಂಜಿನಾಲ ಪಾತ್ರದ ಒಂಜಿ ಮಂತ್ ಕೊರ್ಲೆ ಪನ್ಮುನ ಆತ್ಮಲ್ಲ ವಿಶಾಲವಾಯಿನ ಮನಸ್ಸು ಅಪ್ಪಗ ಇನಿ ಅಂತಿಮ ನಮ್ಮ ಟರ್ಮ್ ಮುಗಿಂಡು ಕೆಲವೇ ತಿಂಗಳು ಓಟ್ ಹಾಪು ನಿಜನಂದ ಇತ್ತ ಓಟದ ಪೊರ್ತುಂಡು ಅಂದು ಕೊರೋನಾ ಬಂದ್ಬಿಡ ಮಹಾಮಾರಿ ಬತ್ತ ನಡೆದವರ ಲಾಕ್ಡೌನ್ ಆಯ್ ನಡೆದವರ ಈ ಚುನಾವಣಾ ಆಯೋಗದ ದಾದ ಮಂತೇರು ಆಜು ತಿಂಗಳು ಓಟು ಪಿರ ಮಾಡಿದ್ರು ಆನ ಓಟು ಹಾಪುಂಡೆ ಅವು ರಿಸರ್ವೇಷನ್ಲ ಬೈದಿಂಡೆ ಇಡೀ ನಾನಾ ನೆಕ್ಸ್ಟ್ಗಳ ಕೋಟೆಕಾರ ಪಂಚಾಯತ್ ಅತ್ಯಂತ ಜಾಸ್ತಿ ಕರಿಸತ್ತಿ 17 ನಮ್ಮ 11 ಸೀಟು 11 13 ಸೀಟು ನಮ್ಮ ಪಡೆಯೊಂದ ಈ ಸತಿ ನಮ್ಮ 17 ಸೀಟು ಪಡೆಯಾರೆ ನಮ್ಮ ಪ್ರಯತ್ನ ಮನ್ಪನ ಲೆಕ್ಕಾಚಾರೋಡು ಜವನೇರು ಮಾತ್ರ ಬೇಲೆ ಮಂತೇರು ಕರಿನೆಟ್ ಅತ್ಯಂತ ಜಾಸ್ತಿ ಜವನೇರ್ಲ ಆ ಜವಂದಿ ಪುಂಜೋಕುಲ್ಲ ನಮ್ಮ ಎಂಜಿನ ಟೌನ್ ಪಂಚಾಯತ್ಗೆ ಪ್ರವೇಶ ಮಂತೇರು ಪ್ರತಿಯೊರೆಲ್ಲ ಎಡ್ಡ ಬೇಲೆ ಮಂತೇರು ಆ ಎಮ್ಮೆ ಪಂಚೆ ಐಟ್ ಇನಿ ಉದ್ಘಾಟನೆ ಪುರಂಜನ ಬೇಲೆ ಅವು ನಮ್ಮ ಕ್ಷೇತ್ರದ ಅಧ್ಯಕ್ಷರು ಚಂದ್ರಾಸ್ ಪಂಡಿತ್ ಅವಸರ ಮುಂದಾಳತ್ತರು ಭಾರಿ ಶೋಕರು ಪಾರಿ ಬರುಡು ಕ್ಷೇತ್ರದ ಬೇಲೆ ಹಾಪುದು ಐತ ಒಟ್ಟಿಗೆ ಈತ ಜನ ಬರ್ತದೆ ಪಂಡನಂದ ಆ ಭಾರತೀಯ ಜನತಾ ಪಾರ್ಟಿಗೆ ಗೋಪಾಲನ್ನ ಆ ಶಕ್ತಿ ಉಂಡು ನಿರಂತರವಾದ ಜನಪ್ರತಿನಿಧಿನಕ್ಲೆ ನಿಕ್ಲೆ ಒಟ್ಟಿಗೆ ಉಲ್ಲೇರ ಪಂಡ್ಬಣ ತೋಜಾದ ಕೊಡ್ತೇವೆ ಯಾನ್ಲ ದೇವರೆಡೆ ಈತೇ ಪ್ರಾರ್ಥನೆ ನಾನಾತ ಬರಪುನ ಅನುದಾನ ಕೇಂದ್ರ ಬಚ್ಚೆಟಿಗಿಂದ ಎಂಜಿನ ಬೇಲೆ ಬಾಕಿ ಉಂಡು ಒಂತೆ ಬಾಕಿ ಉಂಡು ಪಂದಿರು ಆ ಒಂತೆ ಬಾಕಿ ತಿನ್ನಕ್ಲೆ ಎಂಜಿನ ವ್ಯವಸ್ಥೆ ಮನ್ಪರೆ ಹಾಪುಂಡು ಐನ್ಲ ಮೇರಿನ ಕ್ಷೇತ್ರದ ಅಧ್ಯಕ್ಷರ ಮುಂದಾಳತ್ತರು ಸಂಬಂಧಪಟ್ಟ ಜನಪ್ರತಿನಿಧಿಗಳ ಆದಿಪ್ಪು ಆ ಕಾರ್ಯತಂಡ ಆದಿಪ್ಪು ಅಕ್ಲೇರ ಪಾತ್ರದ ಮಲ್ಪೆರ ಪ್ರಯತ್ನ ಬರ್ಪುಂಡು ಐಕೆ ಅರ್ನ ಮನಸ್ಸು ಉಂಡು ಅವು ಓಟು ಗುಂತು ನೆಡ್ದುಂಬು ಯಾನ್ ಪ್ರಯತ್ನ ಬರ್ಪೆಂದು ಆ ಪ್ರಯತ್ನ ಫಲ ತಿಕ್ಕಡೆ ನಮ್ಮನಂಚಿನ ದೇವರು ಕೊಂಡಾನದ ಶಕ್ತಿ ಆದಿಪ್ಪು ಮಾಗನದ ಸೋಮನಾಥ ದೇವರಾದಿಪ್ಪು ನಮ್ಮನಂಚಿನ ಮಾತ ಪರಿವಾರ ದೇವಲಾದಿಪ್ಪು ಪಾಟಿರು ಬೆಂತಿನಂಚಿನ ಹಿರಿಯಕ್ಲೆನ ಆ ಬೆಗರಾದಿಪ್ಪು ಮಾತಲ್ಲ ಅಂತಿಮ ಪೊರ್ತುಡು ನಂಗೆ ಸಹಕಾರ ಕೊರ್ಪುಂಡು ನಂಗೆ ಶಕ್ತಿ ಕೊರ್ಪುಂಡು ಕೊರಡೆ ಪಂಡ ದೇವರ ಪ್ರಾರ್ಥನೆ ಮಂತದ್ದು ಇನ್ನೆಂಚ ಉದ್ಘಾಟನೆ ಆಗ್ತಾನ ನಾನಾತು ಉದ್ಘಾಟನೆ ಮನ್ಪುಣ ಶಕ್ತಿನ ಪರಮಾತ್ಮ ಯಾರಿಗೆ ಕೊರಡೆ ಪಂಡದ ದೇವರ ಪ್ರಾರ್ಥನೆ ಮಂತದ್ದು ಕೋಟಿಕರ್ ಪಟ್ಟಣ ಪಂಚಾಯತ್ ವ್ಯಾಪ್ತಿಡು ಹೆಚ್ಚಿನ ಅಭಿವೃದ್ಧಿದ ಬೇಲೆಲು ಆತಡು ನನಲಾತು ಆಯರ ಬಾಕಿ ಉಂಡು ಮಾತೆರ್ಲ ಒಟ್ಟಾದು ಸಾಮಾಜಿಕವಾದ ಬೇಲೆ ಮಲ್ಪುಗ ಪಂಡದು ಕುಡ್ಲ ವಿಧಾನಸಭಾ ಬಿಜೆಪಿ ಕ್ಷೇತ್ರಾಧ್ಯಕ್ಷರು ಶ್ರೀ ಚಂದ್ರಹಾಸ್ ಪಂಡಿತ್ ಹೌಸ್ ತೆರಿಪಾಯರು ಬಾರಿ ಸಂತೋಷ ಆಗುಂಡು ದಯಬಂಡ 1,30,00,000 ಮಿತ್ತು ಇನ್ನು 10ನೇ ವಾರ್ಡ್ಗೆ ನಮ್ಮ ಧೀರಜರ್ನ 5 ವರ್ಷದ ಅವಧಿಡು ಅತ್ಯಂತ ಯಶಸ್ವಿಯಾದ ಒಂಜಿ ಅಭಿವೃದ್ಧಿದ ಮೂಲಕವಾದ ಜನಕಲ್ನ ಪ್ರೀತಿಗೆ ಪಾತ್ರ ನೆಂಚಿನ ಒಂದು ವ್ಯಕ್ತಿ ಇರೋದಕ್ಕಿಂತ ಅವು ಧೀರಜ್ ಕುಶಾಲನಗರ ಇದಕ್ಕೆ ನಮ್ಮ ಹೃದಯ ತುಂಬದ ಅಭಿನಂದನೆ ಪಾರ್ಟಿದ ಬಚ್ಚರಿಗೆ ಇನ್ನು ಅಭಿನಂದನೆ ಸಲ್ಲಿಸಿದರೆ ನಾನು ಇಚ್ಛೆ ಪಡಪ್ಪೆ ದಯಪಂಡ ಒಂದು ಜನಪ್ರತಿನಿಧಿ ಆಪು ನಮ್ಮಲ್ಲ ವಿಷಯ ಇತ್ತು ದಯಪಂಡ ಗೆಂದಿ ಬೊಕ್ಕ ಕೆಲಸ ಮಾಡ್ಕೊಂಡೆ ಭಾರಿ ಕಷ್ಟ ಗೆಂದಿನಾಣಿ ನಾವು ಮಾತೆಲ್ಲ ಒಟ್ಟಿಗೆ ಅರ್ನೊಟ್ಟಿಗೆ ಜಯಘೋಷ ಪಾಡು ಸಂತೋಷ ಹಂಚುವ ಅಂಡ್ 5 ವರ್ಷ ಆಯ್ತಾ ಪಿರೌಡು ಏತ್ ಕಷ್ಟ ಬರೋಡು ಏತ್ ಜನಕ್ಕೆಲ್ಲ ಆ ಹೊಂದಾಣಿಕೆ ಪೋಡು ಅಕಲ ಪ್ರೀತಿ ವಿಶ್ವಾಸ ಆಗಿನಿ 5 ವರ್ಷ ಎಂಡಾನಗಳ ಒರಿಯೋಡ್ದಾಂಡ ಆ ಕೆಲಸ 5 ವರ್ಷ ಸತತವಾಗಿ ನಂಜಿನ ಆ ಪ್ರೀತಿ ಭಾರಿ ಕಷ್ಟ ಗೊತ್ತು ನಂಗೆ ಮಾತೆಲ್ಲ ತೋತಾನಮ್ಮ ಇನಿ ಈ ಖಾಲಿ 10ನೇ ವಾರ್ಡ್ ಮಾತ್ರ ಇಡೀ 210 ಬೂತ್ಲ ವಾವಾರೀತಿ ಜನಪ್ರತಿನಿಧಿಗಳು ವಾವಾರೀತಿ ಕೆಲಸ ಮಾಡಿರೋ ನಮ್ಮ ಗಮನಗೊಂಡು ಅದು ವಿಶೇಷವಾದ ಕೋಟೆಕರ ಪಟ್ಟಣ ಪಂಚಾಯತ್ ಅತ್ಯಂತ ಹೆಚ್ಚಿನ ಅನುದಾನ ದಯಪಂಡ ಕೋಟೆಕರ ಪಟ್ಟಣ ಪಂಚಾಯತ್ಗೆ ಶಾಸಕರನ್ನ ಒಬ್ಬೇ ಅನುದಾನ ಎಲ್ಲ ಭಾರಿ ಭಾರಿ ಕಡಿಮೆ ಖಾಲಿ ಬೆರಳೆಣಿಕೆ ದಾತರನ್ನ ಕೊಡುಗೆ ಅಂಚಾದು ಅಡ ಕೋಟೆಕರ ಪಟ್ಟಣ ಪಂಚಾಯತ್ದ ನಮ್ಮ ಮಾತೇರಲ್ಲ ಒಂಜಿ ಪ್ರೀತಿದ ಒಂಜಿ ಮೂಲಕವಾದ ನಮ್ಮ ಭಾರತೀಯ ಜನತಾ ಪಾರ್ಟಿದ ಸದಸ್ಯರ ಅಲ್ಪ ಪ್ರತಿನಿಧಿಯಾದ ಆಯ್ಕೆ ನಡೆದ ಹತ್ರ ಇನ್ನು ಅತ್ಯಂತ ಯಶಸ್ವಿಯಾದ ಅತ್ಯಂತ ಹೆಚ್ಚಿನ ಅಭಿವೃದ್ಧಿ ಈ ಭಾಗದ ಆತಂದು ನನಾತಾಯರ ಬಾಕಿ ಉಂಡು
ದಯಪಂಡ ಇನಿ ನಂಗೆ ತೋಜು ನಾವು ಒಂದೇ ಆಡಲ್ಲ ನಾನು ಆಯಾರ ಮಸ್ತ್ ಉಂಡು ಒಂದಕ್ಕೆ ಭಾರತೀಯ ಜನತಾ ಪಾರ್ಟಿ ನಮಗೆ ನಿಜವಾದ ಈ ವರ್ಷದ ಅತ್ಯಂತ ಹೆಚ್ಚಿನ ಅನುದಾನ ಕನ್ನಡ ಭಾರಿ ಆಸೆ ಮಾತೇನೆಲ್ಲ ಇತ್ತು ನಾಡ ಕೊರೋನಾ ಬೊಮ್ಮನ ಈ ಮಹಾಮಾರಿ ನಮಗೆ ಉಭಯ ಅನುದಾನ ಕನ್ನಡ ವ್ಯವಸ್ಥೆಯಲ್ಲಿ ಆಯಿಸಿ ಕಾರಣ ಇತ್ತೆ ಇಡೀ ದೇಶಗತ್ತೆ ಇಡೀ ರಾಷ್ಟ್ರಕ್ಕೆ ಇಡೀ ಜಗತ್ತಿಗೆ ಬೈದಿರಂಚಿದ ಈ ಒಂಜಿ ಮಹಾಮಾರಿ ಹಿಡ್ದ ಹತ್ರ ಅನುದಾನ ಕನ್ನಡ ನಮ್ಮ ಒಂಚೂರು ತೊಂದರೆಗಾಗ್ತದೆ ಅಂಡ ಖಂಡಿತವಾದ ನನ್ನ 2 ವರ್ಷ ಅವಕಾಶವನ್ನು ಭಾರತೀಯ ಜನತಾ ಪಾರ್ಟಿ ಅಧಿಕಾರ ನಮ್ಮ ಯಡಿಯೂರಪ್ಪರ ನೇತೃತ್ವದಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ಅನಿಲ್ ಕುಮಾರ್ನ ಒಂದು ಷರತ್ತೇಳಿ ಖಂಡಿತವಾದ 2 ವರ್ಷದ ಉಲಾಯ್ಡು ನಂಗೆ ಒಂದು ಎಡ್ಡೆ ಅನುದಾನ ಮಂಗಳೂರು ವಿಧಾನಸಭಾ ಕ್ಷೇತ್ರ ಕೊರಪೆ ಒಂಜಿ ಆ ವಿಶ್ವಾಸ ಎಲ್ಲ ನಮಕೊಂಡು ಐಟು ಹೆಚ್ಚಿನ ಅನುದಾನ ಕೋಟೆಕಾರ ಸೋಮೇಶ್ವರ ಈ ಭಾಗಕ್ಕೆ ಕೊರಡು ಅವತ್ತು ಮಾತಾ ಗ್ರಾಮ ಪಂಚಾಯತ್ಲಾಗ ಅನುದಾನ ಒಂದೇ ರೀತಿಯಾದ ಪಟ್ಟುಡೊಂಜಿ ನಮ್ಮ ಹಿರಿಯಾಕಲ್ನ ಆಸೆ ಉಂಡು ಅಂಚನೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ನಂಗೆ ಭಾರಿ ಸಹಕಾರನ ಕೊರಪೆ ಅಂತ ಬಂತಾರೆ ತೊಟ್ಟಿಗೆ ಈ ಭಾಗಕ್ಕೆ ಪಾರ್ಟಿ ಹಿಡಿದು ನಮ್ಮ ಪ್ರತಾಪ್ ಸಿಂಹ ನಾಯಕರೇನು ಶಾಸಕರಾದ MLC ಅದು ಕೊಡ್ತಾರೆ ಅರ್ನ ಅನುದಾನ ನನದ ದಿನಕ್ಲೇಡು ಇಡೀ ಬರ್ಪಡು ಅರ್ಲ ಆ ಶಾಸಕರಾದ ಕಾಲಿನ 3 ತಿಂಗಳು ಹಿಡಿದು ಅರ್ನ ಅಧಿಕಾರಾವಧಿ ಸಿಕ್ಕಿನಿ ಅಂಡ 3 ತಿಂಗಳದು 2 ತಿಂಗಳು ನಮ್ಮ ಕೊರೋನಾ ಹತ್ರ ಪೋಂಡು ಅಂಡ ಐದು ಹತ್ರ ಅರ್ನ ಅನುದಾನ ಕನ್ಯಾರ ಕಷ್ಟ ಅಂಡ್ ಖಂಡಿತವಾದ್ಲ ನೆಕ್ಸ್ಟ್ ಬರ್ಪಿನ ತಿಂಗಳು ಹಿಡಿದು ಬಕ್ಕ ಅರ್ನ ಹೆಂಚಿನ ಅನುದಾನ ಬರ್ಪುಂಡ ಖಂಡಿತವಾದ್ಲ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಕೊರದು ನಮ್ಮ ಭಾಗದ ಪೂರ ಹೆಂಚಿನ ವಾರೀತಿದ ಅಭಿವೃದ್ಧಿ ಮತ್ತು ಆಯರುಂಡು ಮಾತ ಖಂಡಿತವಾದ್ಲ ಮಲ್ಪೆರ ಒಂದು ಅವಕಾಶ ಉಂಡು ಐಕೆ ಮಾತ ಕಾರ್ಯಕರ್ತರ ಸಹಕಾರ ಬರೀ ಅಗತ್ಯ ದಯಪಂಡ ಕೆಲವೊಂದು ಸಂದರ್ಭ ನಂಗೆ ಒಂಚೂರು ಬೇಜಾರು ಆಪಣ ಬರೀ ಬೇಗ ದಯಪಂಡ ನಮಗೆ ಭಾರತೀಯ ಜನತಾ ಪಾರ್ಟಿ ಮಸ್ತ್ ವಿಶ್ವಾಸ ಉಂಡು ಮಸ್ತ್ ನಂಬಿಕೆ ಉಂಡು ಅಪಗ ಒಂದು ಕಿಂಚಿತ್ ದದಲ್ಲ ತೊಂದರೆ ಅನ್ನೋ ನಂಗೆ ಬೇಜಾರು ಆಪಣ ಸಹಜ ನಮ್ಮ ಪಾರ್ಟಿದಲ್ಲ ನಂಗೆ ಬೇಜಾರು ಆಪಣ ಖಂಡಿತ ದಯಪಂಡ ನಮಗೆ ಪ್ರೀತಿ ಅಲ್ಪೋಣ ಆ ಪ್ರೀತಿ ಅಲ್ಪ ಬೇಜಾರಲ್ಲ ಆಪೋಣ ಅದಕ್ಕೋಸ್ಕರ ಮಾತ ಕಾರ್ಯಕರ್ತರೆಲ್ಲ ಒಟ್ಟಾದ ಒಂಜಾದ ನಮ್ಮ ಪಾರ್ಟಿಗೋಸ್ಕರವಾದ ಒಟ್ಟಿಗೆ ಇಡೀ ಸಾಮಾಜಿಕವಾದ ಕೆಲಸನ ನಾವು ಮಾತೆಲ್ಲ ಒಟ್ಟು ಸೇರಿದ ಮಲ್ಪಗಾನ ಪಣ್ಣೊಂದು ಈ ವಾರ್ಡ್ದ ಮಾತ ನಮ್ಮ ಭಾರತೀಯ ಜನತಾ ಪಾರ್ಟಿ ನಾಯಕರಿಗೆಲ್ಲ ಈ ಭಾಗದ ಮಾತ ಹಿರಿಯಕಲಿಗೆಲ್ಲ ವಂದನೆ ಮಲ್ತದೆ ಈ ತಾದಿ ದಿಂಜ ವರ್ಷಲರ್ದಿಂಚ ಅಭಿವೃದ್ಧಿ ತೂದಿಚಾಂಡು ಮಾತೆಲ್ಲ ನಾಗರಿಕರನ ಸಹಕಾರದ್ದು ಬೊಕ್ಕ ಪಕ್ಷದ ನಾಯಕರನ ಹಿರಿಯರನ ಸಹಕಾರದ್ದು ಈ ತಾದಿನ ಅಭಿವೃದ್ಧಿ ಮಲ್ಪೆರೆ ಸಹಕಾರಿ ಆತನ ಪಡೆದು ಧೀರಜ್ ಕುಸಾಲ್ ನಗರ ತೆರಿಪಾಯರು ಕೋಟೆಗಾರು ಪಟ್ಟಣ ಪಂಚಾಯತ್ 20ನೇ ವಾರ್ಡ್ಗೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ 5 ನೆಂಚಿನ ಮಾತೆರೆಗಳ ಕೃತಜ್ಞತೆಯನ್ನು ಧನ್ಯವಾದ ಸಲ್ಲಿಸ ಒಂದು 5 ವರ್ಷದ ಅವಧಿಯಲ್ಲಿ ಕೋಟೆಗಾರು ಪಟ್ಟಣ ಪಂಚಾಯತ್ನ 10ನೇ ವಾರ್ಡ್ನಲ್ಲಿ ಸದಸ್ಯನಾದ ಮೇಲೆ ರಸ್ತೆ ಕಾಮಗಾರಿ ಇರ್ಬೋದು, ಇಂಟರ್ಲಾಕ್ ಇರ್ಬೋದು, ಅದೇ ರೀತಿ ದಾರಿದೀಪದ ವ್ಯವಸ್ಥೆ ಆಗಿರ್ಬೋದು, ಸೇತುವೆ ಇರ್ಬೋದು, ಕಾಲು ಸಂಖ್ಯೆ ಇರ್ಬೋದು, ಇನ್ನಿತರ ಅನೇಕ ಕಾಮಗಾರಿಗಳನ್ನು 5 ವರ್ಷದಲ್ಲಿ ನಡೆಸಿಕೊಡಲಿಕ್ಕೆ ಸಾಧ್ಯ ಆಗಿದೆ. ಇನ್ನೂ ಅಲ್ಪ ಸ್ವಲ್ಪ ಕಾಮಗಾರಿಗಳು ಬಾಕಿ ಇದೆ. ಈ ರಸ್ತೆಯು ಸುಮಾರು 28-30 ವರ್ಷದಿಂದ ಇಲ್ಲಿನ ನಾಗರಿಕರು ವಾಸಿಸುತ್ತಿದ್ದು ಕಚ್ಚಾ ರಸ್ತೆಯಾಗಿದ್ದು ಯಾವುದೇ ಅಭಿವೃದ್ಧಿ ಹೊಂದಿರಲಿಲ್ಲ. ಆದ್ದರಿಂದ ಕಳೆದ 5 ವರ್ಷದಲ್ಲಿ ತುಂಬ ಒಂದು ಮನಸ್ಸಿತ್ತು ಈ ಭಾಗದಲ್ಲಿ ಈ ರಸ್ತೆ ಒಂದು ಅಭಿವೃದ್ಧಿ ಆಗಬೇಕು ಅಂತ. ಕಡೆಗೂ ಈಡೇರಿದೆ. ಎಲ್ಲರ ನಾಗರಿಕರ ಸಹಕಾರದಿಂದ ಹಾಗೂ ಪಕ್ಷದ ನಾಯಕರ ಹಿರಿಯರ ಸಹಕಾರದಿಂದ ಎಲ್ಲರ ಸಹಕಾರದಿಂದ ಒಟ್ಟು ಈ ರಸ್ತೆಯನ್ನು ಅಭಿವೃದ್ಧಿ ಮಾಡಲಿಕ್ಕಾಗಿದೆ. ಹಾಗೂ ಈ 5 ವರ್ಷದಲ್ಲಿ ನನ್ನನ್ನು ಸದಸ್ಯನಾಗಿ ಆಶೀರ್ವದಿಸಿದ ಹಾಗೂ ಸೂಚಿಸಿದ ಪಕ್ಷದ ಎಲ್ಲ ನಾಯಕರಿಗೂ ನಾಗರಿಕರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳು. ಕೋಟೆಕಾರ್ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರು ಶ್ರೀಮತಿ ಭಾರತಿ ರಾಘವಗಟ್ಟಿ, ಕುಡ್ಲ ವಿಧಾನಸಭಾ ಕ್ಷೇತ್ರ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಶ್ರೀ ಹೇಮಂತ್ ಶೆಟ್ಟಿ, ಕೋಟೆಕಾರ್ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಶ್ರೀ ಜಿತೇಂದ್ರ ಶೆಟ್ಟಿ, ದಕ್ಷಿಣ ಕನ್ನಡ ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯರು ಶ್ರೀ ಗೋಪಾಲ್ ಕುತ್ತಾರ್, ಕೋಟೆಕಾರ್ ಪಟ್ಟಣ ಪಂಚಾಯತ್ ಸದಸ್ಯರು ಉದಯ್ ಕುಮಾರ್ ಶೆಟ್ಟಿ, ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ, ಕೋಟೆಕಾರ್ ಮಹಾಶಕ್ತಿ ಕೇಂದ್ರದ ಪ್ರಧಾನ ಕಾರ್ಯದರ್ಶಿ ಪುರುಷೋತ್ತಮ್ ಗಟ್ಟಿ, ಬಿಜೆಪಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಮಿತ್ರನಗರ, ಕೋಟೆಕಾರ್ ಪಂಚಾಯತ್ ಮಾಜಿ ಅಧ್ಯಕ್ಷರು ಶೇಖರ್ ಕಣಿತೋಟ, ಸಂಪತ್ ಕುಕ್ಯಾನ್, 10ನೇ ವಾರ್ಡ್ ಬಿಜೆಪಿ ಅಧ್ಯಕ್ಷರು ರಾಜೇಶ್, ಪ್ರಧಾನ ಕಾರ್ಯದರ್ಶಿ ಸಂತೋಷ್, ಶೇಖರ್ ಕೊಂಡೆವೂರು, ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷರು ಶಿವಣ್ಣ ಸಾಯಿದಾಮ, ಜಯಂತ್ ಕೊಂಡಾಣ, ಹಿರಿಯರು ಮಾಧವ್ ಶೆಟ್ಟಿ, ನಾರಾಯಣ್ ಗಟ್ಟಿ, ಧರ್ಮೇಂದ್ರ, ಗೋಪಾಲ್ ಸಾರಥಿ ನಗರ, ಮೊಹಮ್ಮದ್ ಇಬ್ರಾಹಿಂ ಕಾರ್ಯಕ್ರಮದಲ್ಲಿ ಪಾಲ್ಪಡೆದಿದ್ದಾರೆ.